ನಮಸ್ಕಾರ ವೀಕ್ಷಕರೇ. ಪುತ್ತೂರಿನ ವಕೀಲರ ಸಂಘದ ಅಧ್ಯಕ್ಷರ ಗದ್ದುಗೆ ಯಾರ ಪಾಲಾಗಲಿದೆ ಅನ್ನುವಂಥ ಕುತೂಹಲಕ್ಕೆ ಇಂದು ತೆರೆ ಬಿದ್ದಿದೆ. 2026, 27ರಿಂದ 2027, 28 ಒಟ್ಟು 2 ವರ್ಷಗಳ ಕಾಲದ ಆಡಳಿತಕ್ಕೆ ಇಂದು ಬನ್ನೂರಿನಲ್ಲಿರುವಂತಹ ಆನೆ ಮಜಲಿನ ನೂತನ ವಕೀಲರ ಸಂಘದಲ್ಲಿ ಚುನಾವಣೆ ನಡೆದಿದೆ. ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆದಿರುವಂಥದ್ದು. ಉಳಿದ 4 ಸ್ಥಾನಗಳು ಅಂದರೆ ಉಪಾಧ್ಯಕ್ಷರು, ಕೋಶಾಧಿಕಾರಿಗಳು, ಕಾರ್ಯದರ್ಶಿಗಳು, ಜೊತೆ ಕಾರ್ಯದರ್ಶಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರ ಸ್ಥಾನಕ್ಕೆ 2 ಸ್ಪರ್ಧಿಗಳಾಗಿ ಕಣಕ್ಕೆ ಇಳಿದಿದ್ರು. ಸಂತೋಷ್ ಕುಮಾರ್ ಕೆ ಹಾಗೂ ಗಿರೀಶ್ ಮಳಿ ಅವರು. ಇವರ ಪೈಕಿ ಯಾರು ವಿಜೇತರಾಗ್ತಾರೆ ಅನ್ನುವಂಥದ್ದು ತುಂಬಾ ಕುತೂಹಲವಾಗಿತ್ತು. ಅದರ ಜೊತೆಗೇನೆ ನೂತನವಾಗಿ ಅಧಿಕಾರವನ್ನು ಸ್ವೀಕಾರ ಮಾಡುವಂತಹ ಒಂದು ಕಮಿಟಿಗೆ ಏನಿದೆಯೋ ಅದಕ್ಕೆ ತುಂಬಾ ಸವಾಲುಗಳಿದೆ. ಅದರ ಜೊತೆಗೇನೆ ಜವಾಬ್ದಾರಿ, ಭರವಸೆಗಳು ಜಾಸ್ತಿನೇ ಇದೆ. ಈ ಹಿಂದಿನ ಕಮಿಟಿಗಳು ತುಂಬಾ ಚೆನ್ನಾಗಿ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಕೂಡ ಈ ಒಂದು 2024ರಿಂದ 25, 25ರಿಂದ 26 ಈ ಒಂದು ವರ್ಷದಲ್ಲಿ ಆಡಳಿತವನ್ನು ಮಾಡಿದಂತಹ ಕಮಿಟಿಗೆ ಹೆಗ್ಗುರುತಾಗಿ ನಿಂತಿರುವಂಥದ್ದು ಏನು ಅಂತ ಕೇಳಿದರೆ ಹೊಸ ನ್ಯಾಯಾಲಯ ಸಂಕೀರ್ಣ ಬಂದಿರುವಂಥದ್ದು. ಹಾಗಾಗಿ ಇದರಿಂದಾಗಿ ಹೆಚ್ಚಿನ ಜವಾಬ್ದಾರಿಗಳು ಈಗಿನ ಕಮಿಟಿ ಅಂದರೆ ಹೊಸದಾಗಿ ಆಯ್ಕೆಯಾಗುವಂಥ ಕಮಿಟಿಗೆ ಇದೆ. ಪುತ್ತೂರು ವಕೀಲರ ಸಂಘದ 2024, 26ನೇ ಸಾಲಿನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂತಹ ಜಿ ಜಗನ್ನಾಥ ರೈ ಸರ್ ಇದ್ದಾರೆ. ಬನ್ನಿ ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ವಕೀಲರ ಸಂಘದ ಅಧ್ಯಕ್ಷರಾಗಿದ್ರಿ, ಈಗ ಹೊಸ ಆಡಳಿತ ಬರೋದಕ್ಕೆ ಎಲೆಕ್ಷನ್ ನಡೀತಾ ಇದೆ ಸರ್. ಈ ಹೊತ್ತಿಗೆ ಏನು ಹೇಳ್ತೀರಾ? ಎಸ್, ಬದಲಾವಣೆ ಜಗದ ನಿಯಮ. ನಮಗೆ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ ಇರ್ತದೆ, ಅದರ ಅಡಿಯಲ್ಲಿ ನಮ್ಮ ಸಂಘ ಇರ್ತದೆ. ಹೊಸದಾಗಿ ಆಯ್ಕೆಯಾಗುವಂತಹ ಅಧ್ಯಕ್ಷ ಮತ್ತು ಕಮಿಟಿಯವರು ಇನ್ನು ಮುಂದೆ ಇದರ ಒಂದು ಚುಕ್ಕಾಣಿ ಹಿಡಿಯಲಿದ್ದಾರೆ. 2024, 26 ಒಂದು ಪರ್ವಕಾಲ ವಕೀಲರ ಸಂಘದ ಒಂದು ಅಂತ್ಯ ನ್ಯಾಯಾಂಗದ ಪುತ್ತೂರಿನ ನ್ಯಾಯಾಂಗದ ವ್ಯವಸ್ಥೆಯ ಒಂದು ಐತಿಹಾಸಿಕ ಒಂದು ಕೋರ್ಟ್ ಉದ್ಘಾಟನೆ ನಮ್ಮ ಪಿರಿಯಡಲ್ಲಿ ಆಗಿದೆ ಅಂತ ಹೇಳುವುದಕ್ಕೆ ಹೆಮ್ಮೆ. ಅದಕ್ಕೆ ನಾವು ಹಲವಾರು ನಮ್ಮ ಕಮಿಟಿಯವರು ಶ್ರಮ ವಹಿಸಿ ಅದನ್ನು ಸುಸ್ಥಿತಿಯಲ್ಲಿ ಮುಂದೆ ನಿಂತು ನಾವು ಆ ಉದ್ಘಾಟನೆಯನ್ನು ಮಾಡಿದ್ದೇವೆ. ಮಾನ್ಯ ರಾಜ್ಯಪಾಲರಾದ ಆಂಧ್ರ ಪ್ರದೇಶ ರಾಜ್ಯಪಾಲರಾದ ನಜೀರ್ ಸರ್ ಅವರು, ಹಾನರೇಬಲ್ ಜಸ್ಟಿಸ್ ಕೂಡ ಅವರು, ಫಾಸ್ಟ್ ಜಸ್ಟಿಸ್ ಅವರು ಬಂದು ಉದ್ಘಾಟನೆ ಮಾಡಿದರು. ಹಾನರೇಬಲ್ ಚೀಫ್ ಜಸ್ಟಿಸ್ ವಿಭು ಬಕ್ರು ಅವರು ಅಧ್ಯಕ್ಷತೆ ವಹಿಸಿದಂತಹ ಕಾರ್ಯಕ್ರಮ ಖಂಡಿತವಾಗಿಯೂ ಪುತ್ತೂರಿನ ಜನತೆಗೆ ಅದೊಂದು ಇತಿಹಾಸ ಮತ್ತು ಸ್ಮೃತಿ ಪಟಲದಲ್ಲಿ ಇರುವಂತಹ ಒಂದು ಕಾರ್ಯಕ್ರಮ ನಡೆದಿದೆ. ಇನ್ನೂ ಕೂಡ ಹಲವಾರು ಇಲ್ಲಿ ಡೆವಲಪ್ಮೆಂಟ್ಸ್ ಆಗಲಿದೆ. ಅದರ ಚುಕ್ಕಾಣಿ ನೆಕ್ಸ್ಟ್ ಯಾರು ಎಲೆಕ್ಟ್ ಆಗ್ತಾರೋ ಅವರೊಂದಿಗೆ ನಾವು ಕೂಡ ಕೆಲಸ ಮಾಡಲು ಬದ್ಧರು. ಹೊಸ ಆಡಳಿತ ಕಮಿಟಿಗೆ ಏನು ಹೇಳ್ತೀರಾ? ಹೊಸ ಆಡಳಿತ ಕಮಿಟಿ, ನಮ್ಮಲ್ಲಿ ವಕೀಲರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇದು ಎಲೆಕ್ಷನ್ ಅಂತೇಳಿದರೆ ಅದು ಕಾನ್ಸ್ಟಿಟ್ಯೂಷನಲ್ ಪ್ರೋಸೆಸ್. ಅದಾದಮೇಲೆ ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ. ಈಗಾಗಲೇ ಪ್ರಧಾನ ಕಾರ್ಯದರ್ಶಿಯಾಗಿ ಸ್ವಾತಿ ಜಗನ್ನಾಥ್ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಮಹಿಳಾ ಮೀಸಲು ಕ್ಷೇತ್ರ ಟ್ರೆಜರರ್ ಪೋಸ್ಟಿಗೆ ಭಾರತೀಯವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಮಾಬಲ್ ಶೆಟ್ಟಿ ಕೊಮ್ಮಂಡರವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಜತೆ ಕಾರ್ಯದರ್ಶಿಯಾಗಿ ಉದಯ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ಗಿರೀಶ್ ಮಳಿ ಅವರು ಮತ್ತು ಸಂತೋಷ್ ಕುಮಾರ್ ಅವರು ಮುತುವರ್ಜಿ ವಹಿಸಿ ಈಗ ಚುನಾವಣೆ ಆಗ್ತಾ ಉಂಟು. ಇಲ್ಲಿ ಖಂಡಿತವಾಗಿ ಸೌಹಾರ್ದಯುತವಾದ ಒಂದು ವಾತಾವರಣ, ಯಾವುದೇ ಗೊಂದಲಗಳಿಲ್ಲ. ಇದೊಂದು ಪ್ರೋಸೆಸ್. ಈಗ ಸಂವಿಧಾನದ ಅಡಿಯಲ್ಲಿ ಇಲೆಕ್ಷನ್ ಇರುವುದು ಕೂಡ ಒಂದು ಒಳ್ಳೆಯದು. ಯಾಕಂತೇಳಿದರೆ ತಾನೇ ಮುಂದೆ ಬಂದು ಚುಕ್ಕಾಣಿ ಹಿಡಿತೇನೆ ಅಂತ ಹೇಳೋದು ಒಂದು ಉತ್ತಮ ಬೆಳವಣಿಗೆ. ನನ್ನ ಪಿರಿಯಡಲ್ಲಿ ಕೂಡ ಚುನಾವಣೆ ಆಗಿತ್ತು, ಸೌಹಾರ್ದಯುತ ಆಗಿತ್ತು. ಚುನಾವಣೆ ಆಗಿ ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಬರೀ ಅಪರೂಪದ 1 ಕೋಟಿ ಗ್ರ್ಯಾಂಟ್ ಬಾರ್ ಅಸೋಸಿಯೇಷನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ 1 ಕೋಟಿ ನಾವು ನಮ್ಮ ಕಮಿಟಿಯವರು ಪ್ರಯತ್ನಪಟ್ಟು ತಂದಿದ್ದೇವೆ. ಅದಕ್ಕೆ ನಮ್ಮ ಮಾನ್ಯ ಶಾಸಕರು ಮತ್ತು PWD ರಾಜೇಶ್ ಅವರು ಮತ್ತು ರಾಜ್ಯಪಾಲರಾದ ಅಬ್ದುಲ್ ನಜೀರ್ ಅವರು ಸಹಕಾರ ನೀಡಿದ್ದಾರೆ. ಅವರ ಸಹಕಾರಕ್ಕೆ ಖಂಡಿತವಾಗಿಯೂ ನಾವು ಚಿರಋಣಿಯಾಗಿದ್ದೇವೆ. ನಾವು ಇಡೀ ರಾಜ್ಯದಲ್ಲಿ ಇನ್ಫ್ರಾಸ್ಟ್ರಕ್ಚರಿಗೆ ಗ್ರ್ಯಾಂಟ್ ಕೊಡುವುದು ಭಾರಿ ಅಪರೂಪ.
ರಾಜ್ಯದಲ್ಲೇ ಹೊಸದು ಅಂತ ಹೇಳಿದರೆ ತಪ್ಪಾಗಲಾರದು. ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಮುಂದಿನ ಕಮಿಟಿಯವರಿಗೆ ಅವಕಾಶ ಇದೆ. ಈಗಾಗಲೇ ಟೆಂಡರ್ ಆಗಿದೆ, ಮೆಜರ್ಮೆಂಟ್ ಕೂಡ ತೆಗೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಆಡಿಟೋರಿಯಂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತದೆ. ಮತ್ತು ನಾವು ಇಲ್ಲಿ ಕಳೆದ ಸಲ ಮಾನ್ಯ ಅಬ್ದುಲ್ ನಜೀರ್ ಲೈಬ್ರರಿ ಇನಾಗ್ರೇಷನ್ ರಾಜ್ಯಪಾಲರು ಫಾರ್ಮರ್ ಜಸ್ಟಿಸ್ ಅವರ ಹೆಸರಲ್ಲಿ ಲೈಬ್ರರಿ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಡೆವಲಪ್ಮೆಂಟ್ ಕೂಡ ಆ ಹಣದಲ್ಲಿ ಆಗ್ತದೆ. ಅದು ಕೂಡ ಪ್ರಥಮವಾಗಿ ನಾವು ಒಂದು ಜಸ್ಟಿಸ್ ಅವರ ಹೆಸರಲ್ಲಿ ಲೈಬ್ರರಿ ಸ್ಟಾರ್ಟ್ ಮಾಡಿದ್ದು. ಹಾಗೆಯೇ ಇಲ್ಲಿ ನಾವು ಈ ಕೋರ್ಟಿನ ರೋಡಿಗೆ ಬೆನಗಲ್ ನರಸಿಂಗರಾವ್ ಅಂತೇಳಿದರೆ ಸಂವಿಧಾನ ಸಮಿತಿಯಲ್ಲಿ ಮುಖ್ಯ ಪಾತ್ರ ವಹಿಸಿದವರು. ಅವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು. ಅವರ ಹೆಸರಲ್ಲಿ ಈ ರೋಡನ್ನು ಮಾಡಬೇಕು ಅಂತೇಳಿ ನಾವು ನಮ್ಮ ನಿರ್ಣಯವನ್ನು ನಾವು DC ಅವರು ಇನ್ಚಾರ್ಜ್ ಆಗಿದ್ದರು. ಮುನ್ಸಿಪಾಲ್ಟಿಗೆ ಕಳಿಸಿಕೊಟ್ಟಾಗ ಮುನ್ಸಿಪಾಲ್ಟಿಯವರು ಅದಕ್ಕೆ ಒಬ್ಜೆಕ್ಷನ್ ಕಾಲ್ ಫಾರ್ ಮಾಡಿ ಅದರ ಪೀರಿಯಡ್ ಕೂಡ ಮುಗಿದಿದೆ. ಇನ್ನು ಅದು ಕೂಡ ಆ ಹೆಸರು ಕೂಡ ಇನ್ಸ್ಟಾಲ್ ಆಗಲಿಕ್ಕೆ ಬಾಕಿ ಉಂಟು. ಹಾಗೆಯೇ 7ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಪೋಕ್ಸೋ ಕೋರ್ಟ್ ಇಲ್ಲಿ ಅತಿ ಹೆಚ್ಚು ಪ್ರಕರಣಗಳಿದ್ದ ಕಾರಣ ನಮ್ಮ ಕಮಿಟಿಯವರು ಅದನ್ನು ಮುತುವರ್ಜಿಯಿಟ್ಟು ನಾವು ಮಾನ್ಯ ಮುಖ್ಯ ನ್ಯಾಯಾಧೀಶರಿಗೆ ಅರ್ಜಿ ಸಲ್ಲಿಸಿದಾಗ ಅದನ್ನು ಈ ಸಲ ನಮಗೆ ಕೊಟ್ಟಿದ್ದಾರೆ. ಅದು ಕೂಡ ಆರಂಭ ಆಗಿದೆ. ಹಾಗೆಯೇ ಕಡಬ ನ್ಯಾಯಾಲಯ, ತಾಲೂಕಿಗೊಂದು ನ್ಯಾಯಾಲಯ, ಈ ದೃಷ್ಟಿಯಲ್ಲಿ ಕಡಬ ನ್ಯಾಯಾಲಯ ಕೂಡ ಆಗಿದೆ. ಇನ್ನು ಕೂಡ ಇಲ್ಲಿ ಬಾರ್ ಆ್ಯಂಡ್ ಕೋರ್ಟಿಗೆ ಒಂದು ಬ್ರಿಡ್ಜ್ ಸೇತುವೆಯ ಒಂದು ಎಸ್ಟಿಮೇಷನ್ ಆಗಿದೆ. ಅದು ಕೂಡ ಶೀಘ್ರ ಬರಲಿದೆ ಎಂಬ ಆಶ್ವಾಸನೆ ಇದೆ. ಹಾಗೆ ಪೋಸ್ಟ್ ಆಫೀಸ್ ಮತ್ತು ATM ಹಾಗೆಯೇ ಮೂಲಭೂತ ಸೌಕರ್ಯಗಳ ಕೆಲಸ ಆಗ್ತಿದೆ. ಅದಕ್ಕೆ ನಾವು ಮನವಿ ನೀಡಿದ್ದೇವೆ. ಹಾಗೆಯೇ ಜ್ಯೂರಿಸ್ಡಿಕ್ಷನ್ ವಿಷಯದಲ್ಲಿ ಕೂಡ ನಾವು ಮನವಿ ನೀಡಿದ್ದೇನೆ. ಅದು ಕೂಡ ಮುಂದಿನ ಹಂತದಲ್ಲಿ ಆಗಲಿದೆ. ಮುಂದಿನ ಕಮಿಟಿಯವರಿಗೆ ನಮ್ಮ ಸಂಪೂರ್ಣ ಸಹಕಾರ ನೀಡಲಿದ್ದೇವೆ. ಮಾಜಿ ಅಧ್ಯಕ್ಷರಾಗಿರುವಂತಹ ಶೀನಪ್ಪ ಗೌಡ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಅಧ್ಯಕ್ಷರಾಗಿ ನೀವು ಕೂಡ ಇದ್ರಿ ಸರ್, ಇದೀಗ ಹೊಸ ಚುನಾವಣೆ. ಓಕೆ ಸರ್, ಹೇಳಿ. 3 ಸತಿ ಇಲ್ಲಿ ಅಧ್ಯಕ್ಷರಾಗಿದೆ. ಇವತ್ತು ಚುನಾವಣೆ ನಡೀತಾ ಇದೆ, ಏನು ಹೇಳ್ತೀರಾ? ಇವತ್ತು ಚುನಾವಣೆ ನಡೀತಾ ಉಂಟು. ಇಬ್ಬರು ಕೂಡ ಆ್ಯಕ್ಟಿವ್ ಇದೆ. ಗಿರೀಶ್ ಮಲ್ಲಿ ಮತ್ತು ಸಂತೋಷ್ ಇಬ್ಬರು ಆ್ಯಕ್ಟಿವ್ ಇದ್ದಾರೆ. ಅವರು ಯಾರು ವಿನ್ ಆದರೂ ಕೂಡ ಒಳ್ಳೆ ಕೆಲಸ ಮಾಡುವ ಒಂದು ಭರವಸೆ ಎಲ್ರಿಗೂ ಉಂಟು. ಇದರ ಮೊದಲ ಅಧ್ಯಕ್ಷರು ಕೂಡ ಜಗನ್ನಾಥ್ ರೈ ಅವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಬಂದಂಥ ಎಲ್ಲ ಅಧ್ಯಕ್ಷರು ಕೂಡ ಶಕ್ತಿ ಮೀರಿ ಕೆಲಸ ಮಾಡಿ ಈ ಸಂಘದ ಒಂದು ಅಭಿವೃದ್ಧಿಗೆ ಕಾರ್ಯವನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಇವರು ಒಳ್ಳೆಯ ರೀತಿಯಲ್ಲಿ ಯಾರು ವಿನ್ ಆದರೂ ಈ ಒಂದು ವಕೀಲರ ಸಂಘದ ಅಭಿವೃದ್ಧಿಗೆ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾರೆ ಎಂಬ ನಂಬಿಕೆ ಎಲ್ರಿಗಿದೆ. ಆ ದೃಷ್ಟಿಯಿಂದ ನಾನು ಕೂಡ ಬಂದು ಇವತ್ತು ನಾನು ರೆಗ್ಯುಲರಿಗೆ ಕೋರ್ಟಿಗೆ ಬರೋದಿಲ್ಲ, ಆದರೂ ಬಂದು ಚುನಾವಣೆಯಲ್ಲಿ ಮತವನ್ನು ಹಾಕಿದ್ದೇನೆ. ಬಹುಶಃ ಇಬ್ಬರು ಕೂಡ ಅಲ್ಲಿ ಯಾರು ಇನ್ನಾದರೂ ಕೂಡ ಈ ಸಂಘದ ಅಭಿವೃದ್ಧಿಗೆ ದುಡಿತಾರೆ ಎಂಬ ನಂಬಿಕೆಯಿಂದ ನಾನು ಈ ಹೇಳಿಕೆಯನ್ನು ಕೊಡ್ತಿದ್ದೆ. ನಮಸ್ತೆ ಮೇಡಮ್. ನನ್ನ ಹೆಸರು NK ಜಗನ್ಯಾಸರಾವ್ ಅಂತೇಳಿ. 1982ರಿಂದ ವಕೀಲ ವೃತ್ತಿ ಮಾಡ್ತಾಯಿದ್ದೇನೆ. ಸುಮಾರು 44 ವರ್ಷ ಆಯಿತು ಪ್ರಾಕ್ಟೀಸ್. ಭಾಳ ಖುಷಿ ಆಗ್ತದೆ. ಇದು ನಮ್ಮ ಮನೆಯೊಳಗೆ ಒಂದು ನಾಯಕನನ್ನು ಆರಿಸುವಂಥ ಪ್ರಕ್ರಿಯೆ ಆಗ್ತಾ ಉಂಟು. ಇಲ್ಲಿ ಕಾನೂನುಬದ್ಧವಾಗಿ ನಮ್ಮ ಬೈಲಾದಲ್ಲಿ ಹೇಗೆ ಹೇಳ್ತದೆ ಆ ರೀತಿಯಲ್ಲಿ ಚುನಾವಣೆ ಆಗ್ತಾಯಿದೆ. ಯಾವುದಕ್ಕೂ ಸಹ ಆಮಿಷ ಯಾವುದೂ ಇಲ್ಲ. ಯಾಕೆಂದರೆ ನಾವೆಲ್ಲ ಹೈಲಿ ಎಜುಕೇಟೆಡ್ ಲಾಯರ್ಸ್ ಆದ ಕಾರಣ ಇವತ್ತಿನ ಈ ಚುನಾವಣೆ ಪ್ರಕ್ರಿಯೆ ಬೆಳಗಿಂದ ನಡೀತಾ ಉಂಟು. ಎಲ್ಲರೂ ಅವರು ಬಂದು ವೋಟ್ ಹಾಕಿ ಹೋಗ್ತಾ ಇದ್ದಾರೆ. ಯಾರು ಮೆಂಬರ್ಸ್ ಅವರಿಗೆ ಮಾತ್ರ ವೋಟಿಂಗ್ ರೈಟ್ ಇರೋದು. ಇದರಲ್ಲಿ ನಾವು ಅಧ್ಯಕ್ಷ ಇದಕ್ಕೆ ಮಾತ್ರ ಇವತ್ತು ಚುನಾವಣೆ. ಬಾಕಿದಕ್ಕೆಲ್ಲ ಯಾರ್ದು ವಿರೋಧ ಅಭ್ಯರ್ಥಿಗಳು ಇಲ್ಲ ಆಯಿತು. ಹಾಗೆ ಅದು ಅವಿರೋಧವಾಗಿ ಆಯ್ಕೆಯಾಗಿತ್ತು. ಇಬ್ಬರಿಗೆ ಗಿರೀಶ್ ಮಲ್ಲಿಗೆ ಆಗಲಿ ಸಂತೋಷ ಆಗಲಿ ಅವರಿಗೆ ಇಬ್ಬರಿಗೆ ಸಹ ನಾನು ಶುಭ ಹಾರೈಸ್ತೇನೆ. ಯಾರ ವಿನ್ನಾದರೂ ಸಹ ನಮಗೆ ಸಂತೋಷವೇ. ಅದರಲ್ಲಿ ನಮ್ಮದು ಪಾರ್ಟಿಸನ್ ಆ್ಯಟಿಟ್ಯೂಡ್ ಅಂತಿಲ್ಲ. ಒಳ್ಳೆ ಅಭ್ಯರ್ಥಿ ಬರಲಿ. ಮತ್ತು ಯಾರಿಗೆ ಓಟ್ ಹಾಕಿದ್ದಾನೆ ಅಂತ ಹೇಳೋದು ಅದು ಹೇಳಲಿಕ್ಕೆ ಆಗೋದಿಲ್ಲ, ಪ್ರಜಾಪ್ರಭುತ್ವ ಅದು. ಆಯಿತು. ಸುದ್ದಿ ಸಂಸ್ಥೆಯವರಿಗೆ ನನ್ನ ಕೃತಜ್ಞತೆಗಳು. ಮಾಜಿ ಕಾರ್ಯದರ್ಶಿಯಾಗಿರುವಂಥ ಚಿನ್ಮಯ್ ಈಶ್ವರಮಂಗಲ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಆಡಳಿತಾವಧಿಯಲ್ಲಿ ತುಂಬಾ ಹೊಸತನಗಳಾಗಿದೆ ಸರ್. ಅದರಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ನೆನಪಿನಲ್ಲಿ ಇಡುವಂಥ ಹೆಗ್ಗುರುತಾಗಿರುವಂಥದ್ದು ಅಂತ ಹೇಳಿದರೆ ಹೊಸ ನ್ಯಾಯಾಲಯ ಸಂಕೀರ್ಣ. ಹಾಗಾಗಿ ಇವತ್ತು ಎಲೆಕ್ಷನ್ ನಡೆದಿದೆ ಹೊಸ ಕಮಿಟಿಗೆ. ಹಾಗಾಗಿ ಏನು ಹೇಳ್ತೀವಿ? ಈಗಾಗಲೇ ಪುತ್ತೂರು ವಕೀಲರ ಸಂಘ ಅಂತ ಹೇಳಿದರೆ ಪ್ರತಿಷ್ಠಿತ ವಕೀಲರ ಸಂಘಗಳಲ್ಲಿ ಒಂದು. ಕಳೆದ 4 ವರ್ಷಗಳಿಂದ ನಾನು ಪುತ್ತೂರು ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳೇ ಆಗಿ ಇಲ್ಲಿ ಜವಾಬ್ದಾರಿ ನಿರ್ವಹಿಸಿದ್ದೇನೆ. ಕಳೆದ ವರ್ಷ ನಮಗೆ 6 ತಿಂಗಳ ಹಿಂದೆ ನಮಗೆ ಗೊತ್ತಿರುವ ಹಾಗೆ ಸುಸಜ್ಜಿತ ವಕೀಲರ ಭವನ ಜೊತೆಗೆ ಪುತ್ತೂರಿನ
ನೂತನ ನ್ಯಾಯಾಲಯದ ಸಂಕೀರ್ಣ ಕೂಡ ಉದ್ಘಾಟನೆಗೊಂಡಿದೆ. ಎಲ್ಲರ ಸಹಕಾರ, ನಾನು ಕಳೆದ 4 ವರ್ಷಗಳ ಅವಧಿಯಲ್ಲಿ ನಮ್ಮ ಹಿರಿಯ ವಕೀಲರುಗಳು ಮತ್ತು ಕಿರಿಯ ವಕೀಲರು, ಮಹಿಳಾ ವಕೀಲರು ಎಲ್ಲರೂ ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟ ಕಾರಣ ಯಶಸ್ವಿಯಾಗಿ ನಾವು ನಡೆಸಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಅಧ್ಯಕ್ಷರು ಅವರ ಸಹಕಾರ, ಅವರ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿದೆ. ಈಗ ಮುಂದಿನ ಚುನಾವಣೆ ಇವತ್ತು ನಡೆಯಲಿಕ್ಕಿದೆ. 2026ರಿಂದ 28ರ ಸಾಲಿನ ಚುನಾವಣೆ. ಆಯ್ಕೆ ಈಗಾಗಲೇ 4 ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಈಗ ಚುನಾವಣೆ ನಡೀತಿದೆ. ಯಾರು ಅಧ್ಯಕ್ಷರಾದರೂ ಕೂಡ ಪುತ್ತೂರು ವಕೀಲರ ಸಂಘಕ್ಕೆ ಮುಂದಿನ ಯೋಜನೆಗಳನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನಾವೀಗಾಗಲೇ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಅದನ್ನು ಮುಂದುವರಿಸಬೇಕು ಮತ್ತು ಉತ್ತಮ ರೀತಿಯಲ್ಲಿ ಎಲ್ಲ ವಕೀಲರಿಗೆ ಯೋಗ್ಯವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮ್ಮ ಪುತ್ತೂರಿನ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರವರಿಗೆ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇವೆ. ನೂರುದ್ದೀನ್ ಸಾಲ್ಮರ ಸರ್ ಇದ್ದಾರೆ. ಇವರು ಪುತ್ತೂರು ವಕೀಲರ ಸಂಘದ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಆ ಬಳಿಕ ನಾಮಪತ್ರವನ್ನು ಹಿಂಪಡೆದಿದ್ದಾರೆ. ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ಕಾರ. ಓಟ್ ಹಾಕಿದ್ರೆ ಸರ್? ಓಟ್ ಹಾಕಿದೆ. ಸರ್, ನೀವು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರಿ, ಆ ಬಳಿಕ ಅದನ್ನು ವಾಪಸ್ ತಗೊಂಡಿದ್ರೆ ಸರ್, ಏನು ಹೇಳ್ತೀರಾ? ಯಾಕಾಗಿ ತಗೊಂಡ್ರಿ ವಾಪಸ್? ಇದು ಅಂತ ಹೇಳಿದ್ರೆ ಪುತ್ತೂರು ಬಾರ್ ಅಸೋಸಿಯೇಷನ್, ಪುತ್ತೂರು ವಕೀಲರ ಸಂಘದ ಒಂದು ಎಲೆಕ್ಷನ್ ಅಂತ ಹೇಳಿದ್ರೆ ಒಂದು ಗೌರವಾನ್ವಿತ ಸ್ಥಾನಕ್ಕೆ ಬೇಕಾಗಿ ನಡೆಯುವಂಥ ಒಂದು ಚುನಾವಣೆ. ಮತ್ತು ಇಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿಯ ವಕೀಲರ ಮಿತ್ರರು ಎಲ್ಲರೂ ಕೂಡ ಬಹಳ ಅನ್ಯೋನ್ಯತೆಯಿಂದ, ಬಹಳ ಸಹೋದರರಾಗಿ ತಮ್ಮ ವೃತ್ತಿ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರೊಳಗೆ ನಮ್ಮ ಸಂಘದ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಮಾತ್ರ ಇಲ್ಲಿ ಚುನಾವಣೆ ನಡೀತದೆ ಹೊರತು ಬೇರೆ ಒಂದು ಜಾತಿ ಮತ ಒಂದು ಸಂಘಟನೆ ಈ ಪ್ರಕಾರವಾಗಿ ಇಲ್ಲಿ ನಡೆಯುವುದಿಲ್ಲ. ಇಲ್ಲಿಯ ಎಲ್ಲ ವಕೀಲರ ಮಿತ್ರರು ಈ ಇಲೆಕ್ಷನ್ ಸಮಯದಲ್ಲಿ, ಚುನಾವಣಾ ಸಮಯದಲ್ಲಿ ಹೇಗಿರ್ತಾರೆ ಅಂದರೆ ಒಂದು ಸ್ಪರ್ಧೆಯನ್ನು ಮಾತ್ರ ಮಾಡ್ತಾರೆ ಹೊರತು ಆ ಸ್ಪರ್ಧೆಯ ನಂತರ ಯಾರು ವಿಜಯಶಾಲಿ ಆಗ್ತಾರೋ ಅವರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಇಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆಗೆ ಹೇಳುವುದಾದರೆ ಕಳೆದ ಬಾರಿ ನಮ್ಮ ಜಗನ್ನಾಥ ರೈ ಅವರು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದುಕೊಂಡು ಆಯ್ಕೆಯಾದರು. ಆ ಸಮಯದಲ್ಲಿ ಕೂಡ ಚುನಾವಣೆ ಇತ್ತು. ಆ ಚುನಾವಣೆ ನಂತರ ಅವರು ಹೇಗೆ ನಡ್ಕೊಂಡು ಅಂತೇಳಿದರೆ ನಮ್ಮ ಪುತ್ತೂರಿನ ಎಲ್ಲ ವಕೀಲರ ಮಿತ್ರರನ್ನು ಸೇರಿಸಿಕೊಂಡು ಒಂದು ಉತ್ತಮವಾದಂಥ ಅಭಿವೃದ್ಧಿ ಕಾರ್ಯವನ್ನು ಮಾಡಿದರು. ನಮ್ಮ ಇಲ್ಲಿ ದೊಡ್ಡ ಒಂದು ಹಿಂದಿನ ತಲೆಮಾರು ಮಹೇಶ್ ಕೈ ಇರ್ಬೋದು, ದುರ್ಗಾಪ್ರಸಾದ್ ರೈಗಳು ಇರ್ಬೋದು, ಇನ್ನು ಬೇರೆ ಹಿಂದೆ ಕೆಲಸ ಮಾಡಿದಂತಹ ನಿರ್ಮಲ್ ಕುಮಾರ್ ಜೈನ್ ಇರ್ಬೋದು, ಬೇರೆ ವಕೀಲರ ಯಾರು ಅಧ್ಯಕ್ಷರಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಅವರ ಕನಸನ್ನು ನನಸಾಗುವಂಥ ಕೆಲಸ ನಂತರದ ಅಧ್ಯಕ್ಷರುಗಳು ಮಾಡ್ತಾ ಬರ್ತಾಯಿದ್ರು. ಕಳೆದ ಬಾರಿ ಒಂದು ವಿಶಾಲವಾದಂತಹ ಒಂದು ಈ ಸ್ಥಳದಲ್ಲಿ ಒಂದು ಕೋರ್ಟ್ ಕಾಂಪ್ಲೆಕ್ಸ್ ಕೂಡ ಇಲ್ಲಿ ಉದ್ಘಾಟನೆಗೊಂಡಿತ್ತು. ಇದರಿಂದ ನಮಗೆ ಮತ್ತಷ್ಟು ಗೌರವ ಮತ್ತು ಉಲ್ಲಾಸ ರೂಪು ಕೂಡ ನಮಗೆ ಇಲ್ಲಿ ಜಾಸ್ತಿ ಆಯಿತು. ಈ ಒಂದು ಸಂದರ್ಭದಲ್ಲಿ ಇಲ್ಲೇ ಕೆಲಸ ಕಾರ್ಯಗಳನ್ನು ನಂತರದ ಬರುವಂತಹ ಯಾರು ಪದಾಧಿಕಾರಿಗಳಿದ್ದಾರ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬ ದೃಷ್ಟಿಕೋನದಿಂದ ನಾನು ಚುನಾವಣೆಗೆ ನಿಂತಿದ್ದೆ. ಆ ಸಮಯದಲ್ಲಿ ನಮ್ಮ ಸಹೋದ್ಯೋಗಿ ಮಿತ್ರಗಳಾದಂಥ ಗಿರೀಶ್ ಮಳಿ ಮತ್ತು ಸಂತೋಷ್ ಕುಮಾರ್ ಅವರು ಕೂಡ ನಿಂತಿದ್ದರು. ಅವರು ಕೂಡ ಇಬ್ಬರು ಕೂಡ ಬಹಳ ಉತ್ಸಾಹಿತರು. ಆದ ಕಾರಣ ಒಂದು ಸಮರ್ಥವಾದ ಅಭ್ಯರ್ಥಿಗಳಾದ ಕಾರಣ ನಾವು ಕೂಡ ಅವರಿಗೆ ಈ ಬಾರಿ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವ, ಅವರೊಟ್ಟಿಗೆ ಕೈ ಜೋಡಿಸಿಕೊಂಡು ಏನು ಅಭಿವೃದ್ಧಿ ಕಾರ್ಯಕ್ಕೆ ಪೂರಕವಾಗಿ ಕೆಲಸ ಕಾರ್ಯವನ್ನು ಮಾಡುವ ಒಂದು ಉದ್ದೇಶದಿಂದ ನಾನು ಏನು ಮಾಡಿದೆ ಅಂತೇಳಿ ವಿಡ್ರಾ ಮಾಡಿದೆ ಹೊರತು ಬೇರೇನೂ ಇದರಲ್ಲಿ ಉದ್ದೇಶಗಳಿಲ್ಲ. ಆದರೂ ಅವರಿಗೆ ನೀವು ಹೇಳೋದಿದೆಯಾ ಅಂತ ಅಂದರೆ ಇವಾಗ ಏನಾದರೂ ಅಭಿವೃದ್ಧಿಗಳನ್ನು ಮಾಡಬೇಕು ಅನ್ನೋಂಥ ತುಂಬ ಯೋಚನೆಗಳನ್ನು ಹಾಕ್ಕೊಂಡಿದ್ದಾರೆ, ಅದರ ಬಗ್ಗೆ ಏನು ಹೇಳ್ತೀರಾ? ಈಗ ನಾನು ಹೇಳಿದಾಗೆ ಏನು ಹಿಂದಿನ ಅಧ್ಯಕ್ಷರುಗಳು, ಹಿಂದಿನ ಪದಾಧಿಕಾರಿಗಳು ಏನು ಉತ್ತಮ ಕೆಲಸ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇಲ್ಲಿ ಕೆಲವೊಂದು ಹೊಸ ಕೋರ್ಟ್ ಕಾಂಪ್ಲೆಕ್ಸ್ ಆದ ಕಾರಣ ಇಲ್ಲಿ ಕೆಲವೊಂದು ಕಾರ್ಯಗಳು ಇನ್ನೂ ಕೂಡ ಬಾಕಿಯಾಗಿದೆ. ಪುತ್ತೂರು ಕೋರ್ಟ್ನ ಕಾಂಪ್ಲೆಕ್ಸ್ ಇರ್ಬೋದು, ವಕೀಲರ ಸಂಘದ ಈ ಕಟ್ಟಡ ಇರ್ಬೋದು, ಇದಕ್ಕೆ ಯಾಕಂತೇಳಿದ್ರೆ ಮಳೆಗಾಲದ ಸಮಯದಲ್ಲಿ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಂತೇಳಿದರೆ ಒಂದು ಸಂಪರ್ಕ ಸೇತುವೆ, ಒಂದು ಬ್ರಿಡ್ಜ್ ಆ ರೀತಿಯಾಗಿ ಮಾಡಿ ನಾವು ಮಳೆಗಾಲದಲ್ಲಿ ಚಂಡಿ ಆಗದಾಗೆ ನಮ್ಮ ಫೈಲ್ ಕೂಡ ಏನು ಹಾಳಾಗದ ರೀತಿಯಿಂದ ಅದಕ್ಕೆ ಕೂಡ ಸರ್ಕಾರದ ಮಟ್ಟದಿಂದ ಅನುದಾನವನ್ನು ತರಿಸಿ ಆಗ ಒಂದು ಕೆಲಸವನ್ನು ಪ್ರಪ್ರಥಮವಾಗಿ ಇಲ್ಲಿ ಮಾಡಬೇಕು. ಮತ್ತು ಕೆಲವೊಂದು ಕೆಲಸ ಕಾರ್ಯಗಳು ನಮ್ಮ ಬಾರ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟ ಹಾಗೆ ಆಸನದ ವ್ಯವಸ್ಥೆಗಳು ಇಲ್ಲ ಮತ್ತು ಕೆಲವೊಂದು ಕಾರ್ಯಗಳು, ಅದನ್ನೆಲ್ಲವನ್ನೂ ನಾನು ಹೇಳುವುದಿಲ್ಲ. ಕೆಲವೊಂದು ವಿಚಾರಗಳಿಗೆ ಅವರು ಕೂಡ ಅದರ ಬಗ್ಗೆ ಅವರ ರೂಪುರೇಖೆಗಳನ್ನು ಅವರು ಹಾಕಿಕೊಂಡಿದ್ದಾರೆ. ಅವರು ಏನು ಆ ರೂಪುರೇಖೆಗಳು ಹಾಕಿಕೊಂಡಿದ್ದಾರೆ ಅದು ಅವರು ನಂತರ ದಿನಗಳಲ್ಲಿ ಅದನ್ನು ಅವರು ಅನುಷ್ಠಾನಗೊಳಿಸಲಿಕ್ಕೆ ನಾವು ಸಹಕಾರ ಕೊಡ್ತೇವೆ. ಅವರು ಅದನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ನಮ್ಮ ಉದ್ದೇಶ ಅಷ್ಟೇ. 2026-28ನೇ ಅವಧಿಗೆ ನಮ್ಮ ಪುತ್ತೂರು ಬಾರ್ ಅಸೋಸಿಯೇಷನ್ ವತಿಯಿಂದ ನಡೆಯುವಂಥ ಈ ಒಂದು ಚುನಾವಣೆ ಅತ್ಯಂತ ಸುಗಮವಾಗಿ ನಡೀತಾ ಉಂಟು. ಅಧ್ಯಕ್ಷರ ಹುದ್ದೆಗೆ ನಮ್ಮ ಸಂತೋಷ್ ಕುಮಾರ್ ಮತ್ತು ಗಿರೀಶ್ ಮಳಿ ಅವರ ನಡುವೆ ಸ್ಪರ್ಧೆ ಬಹಳ ಕುತೂಹಲಕಾರಿ ನಡೀತಾ ಉಂಟು. ಇದು ನಮ್ಮ ಬಾರ್ ಅಸೋಸಿಯೇಷನ್ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಒಂದು ಚುನಾವಣೆ ಮಾತ್ರವಲ್ಲ, ನಮ್ಮನ್ನು ಪ್ರತಿನಿಧಿಸುವಂತಹ ನಮ್ಮ ಎಲ್ಲ ವಕೀಲರನ್ನು ಪ್ರತಿನಿಧಿಸುವಂತಹ ಒಂದು ವ್ಯವಸ್ಥೆ ಆಗಿರ್ತದೆ.
ಈ ಹಿಂದೆ ನಮ್ಮ ಜಗನ್ನಾಥ ರೈ ಅವರು ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ವಕೀಲರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತೆ ವಕೀಲರ ಅಭಿವೃದ್ಧಿಗೆ ಹಾಗೂ ವಕೀಲರ ಜೂನಿಯರ್ ವಕೀಲರ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತುಂಬ ಬೇರೆ ಬೇರೆ ಸ್ಕೀಮ್ಗಳನ್ನು ತಂದಿದ್ದರು. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಈ 2026-28ನೇ ಅವಧಿಗೆ ಸಂಬಂಧಪಟ್ಟಂತೆ ಅದೇ ರೀತಿಯ ನಿರೀಕ್ಷೆಗಳನ್ನು ನಾವು ಅಧ್ಯಕ್ಷ ಯಾರು ಆಗ್ತಾರೆ, ಸಂತೋಷ್ ಕುಮಾರ್ ಆಗ್ತಾರಾ ಅಥವಾ ಗಿರೀಶ್ ಮಳಿ ಆಗ್ತಾರಾ, ಯಾರು ಬೇಕಾದರೂ ಆಗಲಿ ನಮ್ಮ ಬಾರ್ ಅಸೋಸಿಯೇಷನ್ ಎಲ್ಲ ಮಹಿಳಾ ವಕೀಲರ ಹಾಗೂ ಪುರುಷ ವಕೀಲರ, ಜೂನಿಯರ್ ವಕೀಲರ, ಹಿರಿಯರ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಮೂಲಕವಾಗಿ ನಮ್ಮ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳಿಕೊಂಡು ನಾನು ನನ್ನ ಒಂದು ಅನಿಸಿಕೆ, ನನ್ನ ಒಂದು ಭಾವನೆ. ಅಶ್ರಫ್ ಅಗ್ನಾಡಿ, ಅಡ್ವೊಕೇಟ್, ಪುತ್ತೂರು. ಅಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಕೆ ಆಯ್ಕೆಯಾಗಿದ್ದಾರೆ. ಕುಮಾರ್ ಅವರೇ, ಚುನಾವಣಾಧಿಕಾರಿಗಳಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಜಯನಂದ ಸರ್ ಅವರೇ, ಮನೋಹರ್ ಎ ಅವರೇ ಮತ್ತು ಉಪಾಧ್ಯಕ್ಷರುಗಳೇ ಮತ್ತು ಇಲ್ಲಿ ಉಪಸ್ಥಿತರಿರುವ ಎಲ್ಲ ವಕೀಲ ಮಿತ್ರರಿಗೆ, ಇವತ್ತು ಮಾಧ್ಯಮ ಪ್ರಮುಖರೇ, ಇವತ್ತು ಪುತ್ತೂರು ವಕೀಲರ ಸಂಘದ ಒಂದು ಚುನಾವಣೆ ನಡೆಯಿತು. ಚುನಾವಣೆ ಬಹಳ ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ, ಶಾಂತಯುತವಾಗಿ ನಡೆಯಿತು. ಅದನ್ನು ನಡೆಸಿಕೊಟ್ಟಂತಹ ನಮ್ಮ ಮಹನೀಯ ಚುನಾವಣಾಧಿಕಾರಿಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಸಂಘದ. ಅಂತ ಅತಿ ಮುಖ್ಯವಾಗಿ ಇವತ್ತು ಸಂತೋಷ್ ಕುಮಾರ್ ಮತ್ತು ಅವರ ತಂಡ ಒಂದು ಮುಂದೆ ಕಾರ್ಯನಿರ್ವಹಿಸಲಿದೆ. ಅವರಿಗೆ ಶ್ರೀ ಮಾಲಿಂಗೇಶ್ವರ ದೇವರು ಆಯುರಾರೋಗ್ಯ, ಆಯುಷ್ಯ, ಅನುಗ್ರಹವನ್ನು ನೀಡಲಿ ಅಂತ ಹಾರೈಸುತ್ತಾ, ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಸ್ವಾತಿ ಜೆ ರೈ ಅವರಿಗೂ ಹಾರೈಕೆಗಳು, ಮತ್ತು ಉಪಾಧ್ಯಕ್ಷರಾಗಿ ಬಾಬಲ್ ಶೆಟ್ಟಿ ಕೊಮ್ಮಂಡರ್ ಅವರು ಆಯ್ಕೆಯಾಗಿದ್ದಾರೆ, ಅವರಿಗೂ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಖಜಾಂಚಿಯಾಗಿ ನಮ್ಮ ಭಾರತಿ ವಕೀಲರು ಅವರು ಆಯ್ಕೆಯಾಗಿದ್ದಾರೆ, ಅವರಿಗೂ ಕೂಡ ಯಶಸ್ಸನ್ನು ಕೊಡ್ತೇನೆ. ಜತೆ ಕಾರ್ಯದರ್ಶಿಯಾಗಿ ಉದಯೋನ್ಮುಖ ವಕೀಲ ಉದಯ್ ಅವರು ಆಯ್ಕೆಯಾಗಿದ್ದಾರೆ, ಅವರಿಗೂ ಕೂಡ ಯಶಸ್ಸನ್ನು ಕೋರ್ತೇವೆ. ನಮ್ಮ ಹಿಂದಿನ ಕಮಿಟಿಯ ಸಂಪೂರ್ಣ ಸಹಕಾರವನ್ನು ಅವರಿಗೆ ನೀಡ್ತೇವೆ ಅಂತ ಹೇಳಿ ಆಶ್ವಾಸನೆಯನ್ನು ನೀಡುತ್ತಾ, ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭವಾಗಲಿ. ಸಹಕರಿಸಿದ ಎಲ್ಲರಿಗೂ ನಮ್ಮ ಕಮಿಟಿಯ ಸದಸ್ಯರು ಚಿನ್ಮಯದೇವಿ, ಮೋನಪ್ಪ ಮತ್ತು ಮಮತಾ ಸುವರ್ಣ ಮತ್ತು ಮಹೇಶ್ ಸವನೂರು ಅವರಿಗೂ ಕೂಡ ವಂದಿಸುತ್ತಾ, ಎಲ್ಲರಿಗೂ ಸಹಕರಿಸಿದ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ, ಜೈ ಹಿಂದ್. ಪುತ್ತೂರು ವಕೀಲರ ಸಂಘದ ಚುನಾವಣೆ ನಡೆದು ಅಧ್ಯಕ್ಷರ ಘೋಷಣೆಯಾಗಿದೆ. ಸಂತೋಷ್ ಕುಮಾರ್ ಕೇಸರಿ ಇವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಹೊತ್ತಿಗೆ ಮಾತಾಡಬೇಕು. ನಮಸ್ತೆ ಸರ್. ನಮಸ್ತೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹೊಸ ಆಡಳಿತ ಸಮಿತಿ, ಹಾಗಾಗಿ ಜಾಸ್ತಿ ಭರವಸೆ ಇದೆ. ಇದ್ರ ಜೊತೆಗೆ ನಿಮಗೆ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಸರ್. ಹಾಗಾಗಿ ಈ ಹೊತ್ತಿಗೆ ಮುಂದಿನ ಯೋಜನೆಗಳ ಬಗ್ಗೆನೂ ಹೇಳಬೇಕು ನಮಗೆ. ಅದರ ಜೊತೆಗೇನೆ ನಿಮಗೆ ಸಹಕಾರ ನೀಡಿದಂತಹ ಪ್ರತಿಯೊಬ್ಬರ ಬಗ್ಗೆನೂ ಹೇಳಬೇಕು. ಸಂಭ್ರಮದ ಕ್ಷಣದಲ್ಲಿ ಎಲ್ರಿಗೂ ನಮಸ್ಕಾರ. ಇವತ್ತು ಪುತ್ತೂರು ವಕೀಲರ ಸಂಘದ ಚುನಾವಣೆ ನಡೆದು ಇವತ್ತು ನಮ್ಮ ಫಲಿತಾಂಶವನ್ನು ಘೋಷಣೆ ಮಾಡಿದ್ದಾರೆ. ಬಹಳಷ್ಟು ಸಂತೋಷ ಆಗ್ತಾಯಿದೆ. ಸಾಕಷ್ಟು ಒಂದು 100-130 ವರ್ಷಗಳ ಇತಿಹಾಸ ಇರುವಂತಹ ಪುತ್ತೂರು ಬಾರ್ ಅಸೋಸಿಯೇಷನ್. ಪುತ್ತೂರು ಬಾರ್ ಅಸೋಸಿಯೇಷನ್ನಲ್ಲಿ ನಾನೊಬ್ಬ ಅತ್ಯಂತ ಕಿರಿಯ ವಕೀಲ.
ಅಧ್ಯಕ್ಷನಾಗಿ ಆಯ್ಕೆ ಆಗಿರುವಂಥದ್ದು ಭಾಳಷ್ಟು ಖುಷಿಯನ್ನು ಕೊಡ್ತಾ ಇದೆ. ಇದಕ್ಕೆ ಸಹಕಾರ ಮಾಡಿದಂತಹ ಹಿರಿಯ ಕಿರಿಯ ಎಲ್ಲ ವಕೀಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಗೆ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ಕೇಳಿದಿರಿ. ಮುಂದಿನ ಕಾರ್ಯಯೋಜನೆಗಳು ಸಾಕಷ್ಟು ಇವೆ. ಯಾಕೆಂತ ಹೇಳಿದರೆ ನಾವು ನೂತನ ನ್ಯಾಯಾಲಯದ ಕಟ್ಟಡ ಇಲ್ಲಿ ಉದ್ಘಾಟನೆಗೊಂಡು ಆನಂತರ ನೂತನ ವಕೀಲರ ಭವನ ಸಾಕಷ್ಟು ಸುಸಜ್ಜಿತವಾಗಿ ನಿರ್ಮಾಣವಾಗಿದೆ. ಅದರಲ್ಲಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ನ ಅವಶ್ಯಕತೆ ಇದೆ. ಈಗಾಗಲೇ ನಮ್ಮ ಹಿಂದಿನ ಕಮಿಟಿಯ ಜಗನ್ನಾಥ್ ರೈ ಹಾಗೆ ಅವರ ತಂಡ ಭಾಳಷ್ಟು ಶ್ರಮವಹಿಸಿ ಅನುದಾನಗಳನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಅನುದಾನವನ್ನು ಭಾಳಷ್ಟು ಮುತುವರ್ಜಿ ವಹಿಸಿ ಭಾಳಷ್ಟು ಯಶಸ್ವಿಯಾಗಿ ಮತ್ತು ಬಹಳಷ್ಟು ಯೋಜನೆಗಳನ್ನು ರೂಪಿಸಿಕೊಂಡು ಅದನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ಧ್ಯೇಯ ನಮ್ಮಲ್ಲಿದೆ. ಅದರ ಜೊತೆಗೆ ಪುತ್ತೂರು ವಕೀಲರ ಸಂಘಕ್ಕೆ ಸಾಕಷ್ಟು ವಿಚಾರಗಳು ಬೇಕಾದಂತಹ ನಮಗೆ ಈ ಲೈಬ್ರರಿ ಇರ್ಬೋದು ಅಥವಾ ನಮ್ಮ ವಕೀಲರ ಸಂಘದಿಂದ ನ್ಯಾಯಾಲಯಕ್ಕೆ ಹೋಗುವಂತಹ ದಾರಿಯಲ್ಲಿ ನಮಗೆ ಸೇತುವೆ ಸಂಪರ್ಕವನ್ನು ಸಾಧಿಸುವಂಥದ್ದು ಇಂತಹ ಹಲವಾರು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಅದನ್ನು ಮುಂದಿನ 2 ವರ್ಷಗಳಲ್ಲಿ ಪೂರೈಸುವುದಕ್ಕೆ ನನ್ನ ಮತ್ತು ನನ್ನ ತಂಡದಿಂದ ಆಗುವಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾಯಿವೆ. ಅದರ ಜೊತೆಗೆ ನಮ್ಮ ತಂಡದ ಎಲ್ಲ ಸದಸ್ಯರು ನಮ್ಮ ಜೊತೆ ಬಹಳಷ್ಟು ಅನ್ಯೂನ್ಯವಾಗಿರುವಂತಹ ತಂಡ ನನಗೆ ಸಿಕ್ಕಿದೆ. ಅದಕ್ಕೋಸ್ಕರ ನನಗೆ ಬಹಳಷ್ಟು ಸಂತೋಷ ಕೊಡ್ತಾ ಇದೆ, ಬಹಳಷ್ಟು ಖುಷಿಯನ್ನು ತಂದಿದೆ. ಯಾಕೆಂತ ಹೇಳಿದರೆ ಒಂದು ಕೆಲಸ ಮಾಡಬೇಕು ಅಂತಿದ್ದರೆ ಜೊತೆಗಿದ್ದವರು ಕೂಡ ನಮ್ಮ ಸಹಕಾರಿಗಳಾಗಿರಬೇಕು, ನಮಗೆ ಸಹಕಾರ ಕೊಡುವ ರೀತಿಯಲ್ಲಿ ಇರಬೇಕು. ಆದ್ದರಿಂದ ನಮಗೆ ಸಿಕ್ಕಿರುವಂತಹ ತಂಡ ಬಹಳಷ್ಟು ಸಹಕಾರವನ್ನು ಕೊಡುವಂಥ ನಮ್ಮದೇ ನೆಚ್ಚಿನ ತಂಡ ಆಗಿ ರೂಪುಗೊಂಡಿದೆ. ಇದು ಆಕಸ್ಮಿಕವಾಗಿ ನಮಗೆ ಸಿಕ್ಕಿದ್ರೂ ಕೂಡ ಭಾಳಷ್ಟು ನೆಚ್ಚಿನ ತಂಡ ಆಗಿದೆ ನಮಗೆ. ಆದ್ದರಿಂದ ನಮ್ಮ ಕಾರ್ಯಯೋಜನೆಗಳನ್ನು ರೂಪಿಸೋದಕ್ಕೆ ನನಗೆ ಭಾಳಷ್ಟು ಸಹಕಾರಿಯಾಗ್ತದೆ ಅನ್ನುವಂಥ ಭರವಸೆ ಕೂಡ ಇದೆ. ಅದರ ಜೊತೆಗೆ ವಕೀಲರ ಕ್ಷೇಮಾಭಿವೃದ್ಧಿಗೋಸ್ಕರ ಇನ್ನು ಮುಂದೆಯೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ನಾವಿದ್ದೇವೆ. ಅದರ ವಿವರಣೆಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ನಾನು ಕೊಡ್ತಾ ಹೋಗ್ತೇನೆ. ಬಹಳಷ್ಟು ಮುಖ್ಯವಾಗಿ ನಾನು ಹೇಳಬೇಕಂತ ಹೇಳಿದರೆ ನನ್ನ ಗೆಲುವಿಗೆ ಶ್ರಮವಹಿಸಿದಂತಹ ಎಲ್ಲ ನನ್ನ ಸ್ನೇಹಿತರು, ನನ್ನ ಜೊತೆಗಿದ್ದಂತಹ ನನ್ನ ಸಹೋದ್ಯೋಗಿಗಳು, ನನ್ನ ಆಫೀಸ್ನ ಜೂನಿಯರ್ಸು, ಅದರ ಜೊತೆಗೆ ನನಗೆ ಮಾರ್ಗದರ್ಶಕರಾಗಿದ್ದಂತಹ ಪೂರ್ವಾಧ್ಯಕ್ಷರುಗಳು, ಹಾಗೆ ಮಾಜಿ ಕಾರ್ಯದರ್ಶಿಗಳು, ಹಾಗೆ ಎಲ್ಲ ಹಿಂದಿನ ಕಮಿಟಿಯ ಎಲ್ಲ ಸದಸ್ಯರು, ಹಾಗೆ ನಮ್ಮಲ್ಲಿ ರಾಮಮೋಹನ್ ರಾಯರಿಂದ ಹಿಡಿದಂಥ ಎಲ್ಲ ಹಿರಿಯ ಸದಸ್ಯರ ಮಾರ್ಗದರ್ಶನವನ್ನು ಪಡ್ಕೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡು ನಾನು ಈ ಕಾರ್ಯಕ್ಕೆ ಇಳಿದಿರುವಂಥದ್ದು. ಅವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಇದೆ. ಅವರೆಲ್ಲ ಆಶೀರ್ವದಿಸಿದ್ದಾರೆ. ಅವರೆಲ್ಲರಿಗೂ ಒಂದೇ ಮಾತಿನಲ್ಲಿ ಕಿರಿಯರಿಗೆ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪುತ್ತೂರು ವಕೀಲರ ಸಂಘದ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಮಹಾಬಲ ಶೆಟ್ಟಿ ಕೊಮಂಡ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು. ಓಕೆ ಸರ್, ಹೊಸ ಕೋರ್ಟ್ನಲ್ಲಿ ಹೊಸ ಆಡಳಿತ ಕಮಿಟಿಗೆ ಆಗ್ತಾ ಇರುವಂಥದ್ದು, ಅದರಲ್ಲಿ ನೀವು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಹಾಗಾಗಿ ಏನು ಹೇಳ್ತೀರಾ? ಇದು ನನಗೆ ಅಚಾನಕವಾಗಿ ಒದಗಿ ಬಂದಂಥ ಒಂದು ಅವಕಾಶ. ನಾನು ಈ ಪುತ್ತೂರು ಬಾರ್ ಅಸೋಸಿಯೇಷನಲ್ಲಿ ಈ ಮೊದಲು ಕೂಡ ಖಜಾಂಚಿಯಾಗಿ ಕೆಲಸ ಮಾಡಿದವ. ಆಗ ಇಲ್ಲಿ ಅನೇಕ ಈ ಸಲ ಈ ಸಂದರ್ಭದಲ್ಲಿದ್ದ ಸವಲತ್ತುಗಳು ಆಗ ಇರಲಿಲ್ಲ. ಆಗ ನಾವೇ ಎಲ್ಲ ಕೆಲವರು ನಮ್ಮ ಆಫೀಸ್ ಬೇರರ್ಸಿ ಕೈಯಿಂದ ಹಾಕಿ ಎಲ್ಲ ಖರ್ಚು ಮಾಡಿ ಹಳೆಯ ಬಾರಿ ಇರುವಾಗ, ಮತ್ತು ಪುತ್ತೂರು ಬಾರಿಗೆ ಅದರದ್ದೇ ಅಂತ ವಿಶೇಷವಾದಂಥ ಒಂದು ಇತಿಹಾಸ ಇದೆ. ಆ ಒಂದು ಇತಿಹಾಸವನ್ನು ನಾವು ಕಾಪಾಡಿಕೊಂಡು ನಮ್ಮ ವಕೀಲರ ಕರ್ತವ್ಯ. ಯಾವುದೇ ಒಂದು ಪುತ್ತೂರು ಬಾರಿನ ಪಾವಿತ್ರ್ಯತೆಗೆ ಧಕ್ಕೆ ಆದ ರೀತಿಯಲ್ಲಿ ನಾವು ಆಡಳಿತವನ್ನು ನಡೆಸಿಕೊಂಡು ಬರ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಭಾರತಿ ಮೇಡಮ್ ಇದ್ದಾರೆ. ಇವರು ವಕೀಲರ ಸಂಘದ ಕೋಶಾಧಿಕಾರಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಮತಾ ಮೇಡಮ್ ಹಾಗೆ ಭಾರತಿ ಮೇಡಮ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಇದರಲ್ಲಿ ಮಮತಾ ಮೇಡಮ್ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಭಾರತಿಯವರು ಅವಿರೋಧವಾಗಿ ಆಯ್ಕೆಯಾಗಿರೋದು. ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹಾಕಿದೆ. ಓಕೆ, ಅವಿರೋಧವಾಗಿ ಆಯ್ಕೆಯಾಗಿದ್ದೀರಾ ಕೋಶಾಧಿಕಾರಿಯಾಗಿ. ಹೊಸ ಕಮಿಟಿ, ಇನ್ನಷ್ಟು ಭರವಸೆಗಳು ಇದೆ ಜನರಲ್ಲಿ. ನಿಮ್ಮ ಕಮಿಟಿಯಲ್ಲಿ ಭರವಸೆಗಳು ಇರುವಂಥದ್ದು. ಹಾಗಾಗಿ ಏನು ಹೇಳ್ತೀರಾ? ಕಮಿಟಿ ಇನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಬೇಕು ಅಂತ ನನ್ನ ಇಚ್ಛೆ. ಹೊಸತನವನ್ನು ತರುವಂಥ ಏನಾದರೂ ಪ್ಲ್ಯಾನ್ಗಳು ನಿಮ್ಮ ಕಡೆಯಿಂದ ಇದೆಯಾ? ಹೇಗೆ ಏನೆಲ್ಲ ಕೆಲಸಗಳು ಆಗಬೇಕು ಈ ಕೋರ್ಟಿಗೆ, ಅದನ್ನೆಲ್ಲ ಮಾಡುವಂಥ ಯೋಚನೆಯನ್ನು ಇನ್ನು ಮುಂದೆ ಹಾಕ್ತೇವೆ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು. ಪುತ್ತೂರು ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂಥ ಸ್ವಾತಿ ಜಗನ್ನಾಥ ರೈ ಮೇಡಮ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಹೊಸ ಕಮಿಟಿ, ಹಾಗಾಗಿ ತುಂಬ ಯೋಜನೆಗಳು ಇದೆ ಅಂತ ಹೇಳ್ತಾ ಇದ್ರು, ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು. ಹಾಗಾಗಿ ಜವಾಬ್ದಾರಿಗಳು ಜಾಸ್ತಿ ಇದೆ. ಏನು ಹೇಳ್ತೀರಾ? ಯುನಾನಿಮಸ್ ಕ್ಯಾಂಡಿಡೇಟ್ ಆಗಿ ಪ್ರಧಾನ ಕಾರ್ಯದರ್ಶಿಗೆ ಹಾಕಿದ್ದು ನಾನು. ಹಾಗಾಗಿ ಯುನಾನಿಮಸ್ ಕ್ಯಾಂಡಿಡೇಟ್ ಬಹುಶಃ ಕಳೆದ ಬಾರಿ ನೋಡಿದ್ರೆ ಪುತ್ತೂರಿನ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು. ಪುತ್ತೂರಿಗೆ ಒಂದು ಹೊಸ
ಕೋರ್ಟ್ನ ಕಟ್ಟಡ ಬಂದಿದ್ದು, ಇಲ್ಲಿಗೆ ಶಿಫ್ಟ್ ಆಗಿದ್ದು ಎಲ್ಲ. ಹಾಗಾಗಿ ಕಳೆದ ಬಾರಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಇದೊಂದು ಚಾಲೆಂಜಿಂಗ್ ನೆಕ್ಸ್ಟ್ 2 ಇಯರ್ಸಿಗೆ. ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿದೆ. ಅಧ್ಯಕ್ಷರ ಆಯ್ಕೆ ಆದಮೇಲೆ ಒಂದು ಒಳ್ಳೆ ಪದಾಧಿಕಾರಿಗಳ ಜೊತೆ ಶತಮಾನಗಳ ಇತಿಹಾಸ ಇರುವಂತಹ ಪುತ್ತೂರು ವಕೀಲರ ಸಂಘ, ಬಹಳಷ್ಟು ಹಿರಿಯ ಹಾಗೂ ವಕೀಲರ ಸಹಕಾರದಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದು ಹೆಸರು ಪಡೆದಂತಹ ವಕೀಲರ ಸಂಘ. ಹಾಗಾಗಿ ಇದೊಂದು ಅವಕಾಶ ನನಗೆ ತುಂಬಾ ಚಾಲೆಂಜಿಂಗ್ ರೋಲ್ ಅಂತ ಅಂದ್ಕೊಳ್ತೀನಿ. ಕೈಲಾದಷ್ಟು ಮಟ್ಟಿಗೆ ಪ್ರಧಾನ ಎಲ್ಲ ಹಿರಿಯ ಹಾಗೂ ಕಿರಿಯ ವಕೀಲರ ಸಹಕಾರ ಆಶೀರ್ವಾದದೊಂದಿಗೆ ಇನ್ನೂ 2 ವರ್ಷದ ಕಾರ್ಯಕ್ರಮಗಳನ್ನ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬರುವಂತಹ ಪ್ರಯತ್ನ ಹಾಗೂ ಆಶೀರ್ವಾದನ ದೇವರಲ್ಲಿ ಬೇಡ್ಕೊಳ್ತೇನೆ. ಪುತ್ತೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಜೊತೆ ಕಾರ್ಯದರ್ಶಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಉದಯ ಚಂದ್ರ ಕರಂಬಾರು ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಅವಿರೋಧವಾಗಿ ಆಯ್ಕೆಯಾಗಿದ್ದೀರಾ? ಹೌದು. ಥ್ಯಾಂಕ್ ಯು. ವೋಟ್ ಹಾಕಿದೆ. ಹೊಸ ಯೋಜನೆಗಳು ಈ ಹಿಂದಿನ ಕಮಿಟಿ ಮಾಡಿತ್ತು ಅನ್ನುವಂಥದ್ದು, ಹಾಗಾಗಿ ನಿಮ್ಮ ಮೇಲೆ ತುಂಬಾ ಭರವಸೆ ಇದೆ. ಹಾಗಾಗಿ ಏನು ಹೇಳ್ತೀರಾ? ಮುಂದಿನ ದಿನಗಳಲ್ಲಿ ನಮ್ಮ ಈ ಪ್ರತಿಷ್ಠಿತ ಪುತ್ತೂರು ವಕೀಲರ ಸಂಘದ ಹೆಸರನ್ನು ಇನ್ನೂ ಕೂಡ ಮೇಲೆತ್ತರಕ್ಕೆ ಏರಿಸಬೇಕಂತಿದ್ದೇವೆ. ಈಗಾಗಲೇ ಹಲವು ಯೋಜನೆಗಳನ್ನು ಈಗಿರುವ ಕಮಿಟಿಯವರು ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೆಲವೆಲ್ಲ ಈ ಹೊಸ ಕೋರ್ಟ್ನಲ್ಲಿ ಹೊಸ ಮೂಲಸೌಕರ್ಯಗಳ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಎಂಬ ಯೋಜನೆಯನ್ನೆಲ್ಲ ಇಟ್ಟುಕೊಂಡಿದ್ದೇವೆ. ಈ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಪ್ರವೀಣ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತೇಳಿ. ನಾನು ಸುಮಾರು 30-32 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಇಲ್ಲಿ. ನನ್ನನ್ನು ಈ ಮುಖ್ಯ ಚುನಾವಣಾಧಿಕಾರಿಯಾಗಿ ನೇಮಿಸಿರುತ್ತಾರೆ ಹಳೆಯ ಕಮಿಟಿಯವರು. ಆನಂತರ ಈಗ ನನಗೆ ಸಹಚರರಾಗಿ ಇಬ್ಬರನ್ನು ಸೇರಿಸಿದ್ದಾರೆ. ಒಂದು ಜಯಾನಂದ ಕೆ, ಮತ್ತೊಂದು ಮನೋಹರ್ ಎ. ಹಾಗೆ ನಾವು ಎಲ್ಲ ಕೂಡಿ ಕೆಲಸವನ್ನು ಯಾವುದೇ ಇದು ಬರದಾಗಿ ಶಾಂತ ರೀತಿಯಲ್ಲಿ ಎಲೆಕ್ಷನ್ ಮಾಡಿ ಮುಗಿಸಿದ್ದೇವೆ. ಅದರಿಂದ ಯಾವುದೇ ತಕರಾರು ಇದೆಲ್ಲ ಇಲ್ಲ. ಅದರಿಂದ ಮತ್ತು ಬಾಕಿ 4 ಪೋಸ್ಟ್ಗೆ ಆಲ್ರೆಡಿ ಅದು ಯುನಾನಿಮಸ್ಲಿ ಆಗಿದೆ. ಮತ್ತು ಕಂಟೆಸ್ಟ್ ಆದ್ದು ಒಂದೇ ಪ್ರೆಸಿಡೆಂಟ್ ಪೋಸ್ಟ್ಗೆ ಮಾತ್ರ. ಅದು ಶಾಂತ ರೀತಿಯಲ್ಲಿ ಆಗಿರ್ತದೆ. ಎಷ್ಟು ವೋಟರ್ಗಳಿದ್ರು ಗೆಲುವು ಸಾಧಿಸಿದ? 318 ವೋಟರ್ಸ್ ಇದ್ದರು. ಅದರಲ್ಲಿ ಸುಮಾರು 306 ವೋಟ್ ಆಗಿದೆ. 306 ವೋಟರ್ದಲ್ಲಿ ಒಬ್ಬರಿಗೆ ಜಯಿಸಿದವರಿಗೆ ಸಂತೋಷ್ ಕುಮಾರ್ ಎಂ ಅವರಿಗೆ 192 ವೋಟು, ಮತ್ತು ಗಿರೀಶ್ ಮಲಿ ಅವರಿಗೆ 114 ವೋಟು ಪಡ್ಕೊಂಡಿದ್ದಾರೆ. ವಕೀಲರ ಸಂಘ ರಿಜಿಸ್ಟರ್ಡ್ ಪುತ್ತೂರು ಇದರ ನೂತನ ಆಡಳಿತ ಸಮಿತಿಗೆ ಅಧ್ಯಕ್ಷರ ಆಯ್ಕೆಯಾಗಿದೆ. ಅದರ ಜೊತೆಗೇನೆ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು, ಜೊತೆ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೊಸದಾಗಿ ಆಯ್ಕೆಯಾಗಿರುವಂತಹ ಆಡಳಿತ ಮಂಡಳಿಗೆ ಒಂದಿಷ್ಟು ಹೊಸತನವನ್ನು ಮಾಡುವಂತಹ ಉತ್ಸಾಹ ಇದೆ. ಇವೆಲ್ಲವೂ ಕೂಡ ಈಡೇರಲಿ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.